ಕರಾವಳಿಯ ಪ್ರಮುಖ ವಹಿವಾಟಿನ ಮೀನುಗಾರಿಕೆ ಇನ್ನೆರಡು ತಿಂಗಳು ಸ್ತಬ್ಧಗೊಳ್ಳಲಿದೆ. ಮಳೆಗಾಲದ ಅವಧಿಯಲ್ಲಿ ನಡೆಸಲಾಗುವ ಮೀನುಗಾರಿಕೆಯಿಂದ ಮೀನುಗಳ ಸಂತಾನೋತ್ಪತ್ತಿ ಇಳಿಕೆ ಕಾರಣ ಮತ್ತು ಸಮುದ್ರ ಅವಘಡಗಳನ್ನು ತಪ್ಪಿಸಲು ಜೂನ್ 1 ರಿಂದ ಜುಲೈ ಅಂತ್ಯದವರೆಗೆ ಒಟ್ಟು 61 ದಿನಗಳ ಕಾಲ ಮೀನುಗಾರಿಕೆ ನಡೆಸದಂತೆ ಸರ್ಕಾರ ಆದೇಶಿಸಿದೆ. ಕರಾವಳಿ ಅಂದಾಕ್ಷಣ ನೆನಪಾಗೋದೇ ಕಡಲು. ಇಲ್ಲಿನ ಕಡಲಿನ ಮೀನುಗಾರಿಕೆಯಲ್ಲಿ ಕೋಟಿಗಟ್ಟಲೆ ಮೌಲ್ಯದ ಮೀನುಗಾರಿಕೆ ಪ್ರತಿ ವರ್ಷ ನಡೆಯುತ್ತೆ. ಅದೆಷ್ಟೋ ಮಂದಿ ಮೀನುಗಾರರು ಇದನ್ನೇ ನಂಬಿಕೊಂಡು ಭವಿಷ್ಯವನ್ನ ರೂಪಿಸಿಕೊಂಡಿದ್ದಾರೆ. ಮೀನುಗಾರಿಕೆಯೇ ಕರಾವಳಿಯ ಮುಖ್ಯ ಉದ್ಯಮ. ಇದೀಗ ಜೂನ್ 1 ರಿಂದ ಜುಲೈ 31ರವರೆಗೆ ಅಂದ್ರೆ 2 ತಿಂಗಳುಗಳ ಕಾಲ ತಾತ್ಕಾಲಿಕವಾಗಿ ಮೀನುಗಾರಿಕೆಯನ್ನ ನಿಷೇಧಿಸಲಾಗಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಮೀನುಗಾರಿಕೆಯ ಋತುಮಾನ ಅಂತ್ಯಗೊಳ್ಳಲಿದ್ದು ಮೀನುಗಾರಿಕಾ ಬೋಟುಗಳು ಲಂಕರು ಹಾಕಲಿವೆ. ಅಲ್ಲದೆ ಈ ಬಾರಿ ಜನವರಿ ತಿಂಗಳಲ್ಲಿ ಡೀಸೆಲ್ ಬೆಲೆ ಏರಿಕೆಯಿಂದಲೂ ಮೀನುಗಾರಿಕೆ ನಡೆಸಲು ಅನಾನುಕೂಲವಾಗಿದೆ ಅಂತಾರೆ ಮೀನುಗಾರ ಮುಖಂಡರು. ನಮಗೀಗ ಆಗಸ್ಟ್ 1 ರಿಂದ ಮೀನುಗಾರಿಕೆ ಆರಂಭವಾಗಿದೆ. 2 ವರ್ಷದಲ್ಲಿ ಕೊರೋನಾದ ಸಮಸ್ಯೆಯಿಂದ ಈ ಸಲ ನಮಗೆ ಒಳ್ಳೆಯ ಮೀನುಗಾರಿಕೆ ಆಗಿದೆ. ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ತನಕ. ಜನವರಿಯಿಂದ ಪುನಃ ನಮಗೆ ಕ್ಷಾಮ ಆರಂಭ ಆಗಿದೆ. ಏನಂದರೆ ಡೀಸೆಲ್ ಪ್ರೈಸ್ ಇನ್ಕ್ರೀಸ್ ಆಗಿ ನಮಗೆ ಮೀನುಗಾರಿಕೆಗೆ ತುಂಬ ಅದು ಕಷ್ಟ ಆಗಿದೆ. ಇಷ್ಟರ ತನಕ ಸಡನ್ ಆಗಿ ಒಂದು 12 ರಿಂದ 15 ರೂಪಾಯಿ ಡೀಸೆಲ್ಗೆ ಜಾಸ್ತಿ ಆದ ಕಾರಣ ನಮಗೀಗ ತುಂಬ ಮೀನುಗಾರಿಕೆ ಕಷ್ಟ ಆಗಿದೆ. ಬಟ್ ನಮಗೆ ಆಗಸ್ಟ್ನಿಂದ ಡಿಸೆಂಬರ್ ತನಕ ಒಳ್ಳೆ ಮೀನುಗಾರಿಕೆ ನಡೆದಿದೆ. ದೋಣಿಯವರಿಗಾಗಲಿ, ಪರ್ಸಿನ್ಗಾಗಲಿ, ಫಿಶಿಂಗ್ ಬೋಟ್ನವರಿಗಾಗಲಿ, ಮತ್ತು 1 ದಿವಸ, 2 ದಿವಸ, 4 ದಿವಸ ನಮ್ಮ ಡಿಫರೆಂಟ್ ಟೈಪ್ಸ್ ಆಫ್ ಫಿಶಿಂಗ್ ಇದೆ. ಎಲ್ಲರಿಗೆ ಅನುಕೂಲವಾಗಿ ಆಗಿದೆ. ಬಟ್ ಜನವರಿ ನಂತರ ನಮಗೆ ಡೀಸೆಲ್ ಇನ್ಕ್ರೀಸ್ ಆದ್ದರಿಂದ ಸ್ವಲ್ಪ ಸಮಸ್ಯೆ ಆಗುತ್ತಾ ಉಂಟು. ಇನ್ನು ಮುಂಗಾರು ಮಳೆಯ ಆರಂಭದ ಸಂದರ್ಭದಲ್ಲಿ ಮೀನುಗಳು ಸಂತಾನೋತ್ಪತ್ತಿ ಮಾಡುವ ಸಮಯವಾಗಿದ್ದು, ಈ ಸಂದರ್ಭದಲ್ಲಿ ಮೀನುಗಾರಿಕೆ ಮಾಡಿದ್ರೆ ಮೀನುಗಳ ಸಂತತಿ ವೃದ್ಧಿಯಾಗುವುದಿಲ್ಲ. ಜೊತೆಗೆ ಮಳೆಗಾಲದ ಸಂದರ್ಭ ಸಮುದ್ರ ಪ್ರಕ್ಷುಬ್ಧವಾಗಿರೋದ್ರಿಂದ ಮೀನುಗಾರಿಕೆಗೆ ತೆರಳುವುದು ಅಪಾಯ. ಈ ಹಿನ್ನೆಲೆ ಹಿಂದಿನಿಂದಲೂ ಮೀನುಗಾರರು ಈ ಅವಧಿಯಲ್ಲಿ ಮೀನುಗಾರಿಕೆಗೆ ತೆರಳುವುದಿಲ್ಲ. ಈ ಋತು ಹೇಗೆ ಅಂತ ಹೇಳಿದರೆ, ಆರಂಭದಲ್ಲಿ ಬಹಳಷ್ಟು ಉತ್ತಮವಾಗಿ ಉತ್ಸಾಹದಿಂದಲೇ ಇಳಿದಂತಹ ಮೀನುಗಾರರು ಆರಂಭದಲ್ಲಿ ಉತ್ತಮವಾಗಿ ಮೀನುಗಾರಿಕೆಯನ್ನು ಮಾಡಿದರು. ಆದರೆ ಅದರ ನಂತರದ ದಿನಗಳಲ್ಲಿ ಡೀಸೆಲಿನ ದರವು ಕೂಡ ಹೆಚ್ಚಾಗುತ್ತಾ ಬಂದು ಮತ್ತು ಮೀನಿನ ಅಭಾವ, ಕೊರತೆಗಳು ಕಾಣಲು ಆರಂಭವಾಯಿತು ಕ್ರಮೇಣವಾಗಿ. ಹಾಗಾಗಿ ಈ ಬಾರಿಯ ಋತು ಉತ್ತಮ ಅಂತ ಆರಂಭದಲ್ಲಿ ತಿಳ್ಕೊಂಡವರೆಲ್ಲರಿಗೂ ಮತ್ತೆ ನಿರಾಶೆ ಮೂಡ್ತಾ ಬಂತು. ಏನು ಸ್ವಲ್ಪ ಕಮಾಯಿ ಮಾಡಿದ್ರೆ ಅದನ್ನೆಲ್ಲ ಮತ್ತೆ ಕಳ್ಕೊಳ್ಳುವಂಥ ಒಂದು ಸನ್ನಿವೇಶ ಒದಗಿತ್ತು. ಡೀಸೆಲಿಗೂ ದರ ಹೆಚ್ಚಾದದ್ದು ಅದಕ್ಕೆ ಕಾರಣ ಇರಬಹುದು. ಹಾಗೂ ಡೀಸೆಲಿನ ಒಂದು ನಮಗೆ ಏನು 18,000 ಲೀಟರ್ವರೆಗೆ ಬೇಕಾಗುತ್ತೋ ಅದರಲ್ಲಿ 9,000 ಸಿಕ್ಕುವಂಥ ಒಂದು ರೀತಿ ನೀತಿಯಿಂದಲೂ ಸ್ವಲ್ಪ ಕೊರತೆಯನ್ನು ನಾವು ಅನುಭವಿಸಬೇಕಾಯಿತು ಬೋಟುಗಾರರು. ಈ ತಿಂಗಳು ಅಂತ್ಯ ಜೂನ್ ಜುಲೈ ಪೂರ್ಣ ಪ್ರಮಾಣದಲ್ಲಿ ಬಂದಾಗ್ತದೆ. ಮತ್ತು ಈ ಬಾರಿ ಏನಾಯಿತು ಅಂತ ಹೇಳಿದರೆ, ಈಗಾಗಲೇ ಮಳೆಯ ಹೊಡೆತದಿಂದಾಗಿ ಬಂದಾಯಿತು. ಒಂದು ಕೊನೆಯ 2 ಟ್ರಿಪ್ ಕೂಡ ನಿಲ್ಲುವಂಥ ಸನ್ನಿವೇಶ ಬಂದೋದಾಗಿತ್ತು. ಈಗಾಗಲೇ ಕಡಲಿಗೆ ಇಳಿಲಿಕ್ಕಿಲ್ಲ ಅನ್ನೋ ಸೂಚನೆ ಇದೆ 22ರವರೆಗೆ. ಅಶ್ವಶಕ್ತಿ ಅಂದ್ರೆ HP ಸಾಮರ್ಥ್ಯಕ್ಕಿಂತ ಮೇಲ್ಪಟ್ಟ ಇನ್ಬೋರ್ಡ್ ಅಥವಾ ಔಟ್ಬೋರ್ಡ್ ಯಂತ್ರಗಳನ್ನ ಅಳವಡಿಸಿರುವ ಮೀನುಗಾರಿಕಾ ಬೋಟ್ಗಳಿಗೆ ಆಳ ಸಮುದ್ರ ಮೀನುಗಾರಿಕೆ ನಡೆಸದಂತೆ ಆದೇಶಿಸಲಾಗಿದೆ. 10 ಅಶ್ವಶಕ್ತಿವರೆಗಿನ ಸಾಮರ್ಥ್ಯದ ಮೀನುಗಾರಿಕಾ ದೋಣಿಗಳಿಗೆ ಮೀನುಗಾರಿಕೆ ನಡೆಸಲು ಅವಕಾಶವಿದೆ. ಒಟ್ಟಿನಲ್ಲಿ ಮುಂದಿನ 2 ತಿಂಗಳ ಕಾಲ ಮೀನುಗಾರಿಕೆ ಸ್ತಬ್ಧಗೊಳ್ಳಲಿದ್ದು, ಮೀನು ಪ್ರಿಯರು ದುಬಾರಿ ದರ ತೆತ್ತು ಮೀನನ್ನ ಖರೀದಿಸಬೇಕಾಗಿದೆ. ನಮ್ಮ ಕುಳ್ಳ ನ್ಯೂಸ್, ಮಂಗಳೂರು.